ಐರಾ ವೆಂಚರ್ಸ್ ವತಿಯಿಂದ ನೌಕೆಯಲ್ಲಿ ಉದ್ಯೋಗ ಗಿಟ್ಟಿಸುವ ಬಗ್ಗೆ ಮಾಹಿತಿ ಕಾರ್ಯಾಗಾರ ಉಡುಪಿಯ ಮಥುರಾ ಕಂಫರ್ಟ್ನಲ್ಲಿ ನಡೆಯಿತು. ಈ ಔದ್ಯೋಗಿಕ ಮತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಯಮಿ ಕೃಷ್ಣಮೂರ್ತಿ ಆಚಾರ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅಟ್ಲಾಸ್ ಇಂಟರ್ನ್ಯಾಷನಲ್ ಗ್ರೂಪ್ ಆಫ್ ಕಂಪನಿಯ ಎಂಡಿ ಶ್ರೀಜಿತ್ ಅವರು ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. Where you can join and start your career. Have you ever seen a ship? Hey, you are very near to Mangalore port. Anyone has seen a ship? Anyone has seen a ship? No one? We are proud to say that we have a very good port in Mangalore. Anyone has seen the ship? You have seen? Okay. I can at least see some hands up. Okay, these are different type of ships which include tankers and which include general cargo, ro-ro vessels, and we are proud to say that till today, till 1 year, we are sending more than 200 to ಉಡುಪಿಯ ಸುತ್ತಮುತ್ತಲಿನ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭ ಜನರಲ್ ಮ್ಯಾನೇಜರ್ ಜೆಸ್ಲೈನ್ ರೋಸರಿಯೋ, ಕ್ಯಾಪ್ಟನ್ ಟಿನು ಜಾವ್ಲ್, ಉದ್ಯಮಿ ಗಣೇಶ್ ಮೆಂಡನ್, ಬಿಸಿನೆಸ್ ಹೆಡ್ ನಯನ, ಸಮಾಜ ಸೇವಕ ವಿನೋದ್ ನಾಯಕ್, ಐರಾ ವೆಂಚರ್ಸ್ನ ನಿರ್ದೇಶಕ ಜೀವನ್ ಸಂತೋಷ್ ಶೆಟ್ಟಿ, ಸೌರಭ್ ಶೆಟ್ಟಿ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.